ಶುಭ ನಮನಗಳು. ಸೂರ್ಯನ ಪ್ರಕಾಶವು ಮನದಂಗಳದಲ್ಲಿ ಹರಡಲಿ, ನೂತನ ವಿಚಾರವು ಮನಸ್ಸಿನಲ್ಲಿ ಮೂಡಲಿ, ನಮ್ಮೆಲ್ಲರ ಈ ದಿನವು ಸುಂದರವಾಗಲಿ ಎಂದು ಆಶಿಸುತ್ತಾ, ಇಂದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮದ ದಿನ. ಏಕೆಂದರೆ ನಮ್ಮ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಶೂ, ಸಾಕ್ಸ್ ಹಾಗೂ ಆಟಿಕೆಗಳ ವಿತರಣೆ ಮತ್ತು 46ನೇ ಪೊಯಿಟಿಕ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಇಂದು ನಾವು ನಮ್ಮ ಶಾಲೆಯಲ್ಲಿ ಸುಂದರ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಅತಿಥಿ ಗಣ್ಯರಿಗೂ, ನಮ್ಮ ಶಾಲಾ ನಮ್ಮೆಲ್ಲರ ಪ್ರೀತಿಯ ಸಂಚಾಲಕಿಯವರಿಗೂ, ಮುಖ್ಯ ಶಿಕ್ಷಕರಿಗೂ ಹಾಗೂ ಸಹ ಶಿಕ್ಷಕರಿಗೂ ಹಾಗೂ ಪ್ರೀತಿಯ ಪೋಷಕ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದ ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೇವರ ಭಕ್ತಿ ಹಾಗೂ ಪ್ರಾರ್ಥನೆ ಎಂದಿಗೂ ಯಾರನ್ನು ಸೋಲಲು ಬಿಡುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಸುಂದರವಾಗಿ ಯಶಸ್ವಿಯಾಗಿ ಮೂಡಲೆಂದು ದೇವರ ಪ್ರಾರ್ಥನೆಯ ನೃತ್ಯದ ಮೂಲಕ ತಮ್ಮೆಲ್ಲರಲ್ಲಿ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. Oh
ಮೂಲಕ ದೇವರ ಸ್ತುತಿ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ದ್ವೇಷ ಮರೆತು ಪ್ರೀತಿ ಹಂಚೋಣ, ನೋವ ಮರೆತು ನಗುತ್ತಾ ಬದುಕಿಗೊಂದು ಅರ್ಥ ಕೊಡೋಣ ಎನ್ನುತ್ತಾ ನಗುಮೊಗದಿಂದ ತಮ್ಮೆಲ್ಲರನ್ನು ನೃತ್ಯದ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಸ್ವಾಗತ ನೃತ್ಯದ ಮೂಲಕ ತಮ್ಮೆಲ್ಲರನ್ನು ತುಂಬಾ ಅದ್ಭುತವಾಗಿ ಸ್ವಾಗತಿಸಿದ ನಮ್ಮ ಶಾಲೆಯ ಪುಟಾಣಿಗಳಿಗೆ ಧನ್ಯವಾದಗಳು. ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯಿಂದ ತಾಲೂಕು ಮಟ್ಟಕ್ಕೆ ಮಿಮಿಕ್ರಿ ಮೂಲಕ ಆಯ್ಕೆಯಾದ ರಹೀಂ ಈಗ ನಿಮ್ಮೆಲ್ಲರನ್ನು ಮಿಮಿಕ್ರಿ ಮೂಲಕ ನಗು ನಗಿಸಲು ಬರುತ್ತಿದ್ದಾರೆ.
ಮನೆಯ ಶುಭ ನಮನಗಳು. ನಾನು ಈಗ ಮಿಮಿಕ್ರಿ ಮಾಡುತ್ತಿದ್ದೇನೆ. ಅಕ್ಟೋಬರ್ ತಿಂಗಳ 10 ದಿನ ರಜೆ ಇತ್ತಲ್ಲ, 10 ದಿನ ರಜೆ ಅಂತ ಹೇಳಿ ನಾನು ಅಜ್ಜಿ ಮನೆಗೆ ಹೋಗೇ ಇಲ್ಲ. ಮನೆಯಲ್ಲಿ ಆಟಾಡ್ತಾ ಕುಳಿತಿದ್ದೆ. ಮತ್ತೆ ಟೀಚರ್ ಕಾಲ್ ಮಾಡಿದ್ರು. ಟೀಚರ್ ಹೇಳಿದ್ರು, ಮಗ ಇನ್ನು 10 ದಿನ ರಜೆ ಉಂಟು ಅಂತ ಹೇಳಿದ್ರು. ನನ್ನ ಖುಷಿ ತಡಿಲಿಕ್ಕೆ ಆಗಿಲ್ಲ. ನಾನು ಅಪ್ಪನ ಹತ್ರ ಓಡಿಯಾಗಿ ಹೇಳಿದೆ, ಅಪ್ಪ ನಂಗೆ ಇನ್ನು 10 ದಿನ ಶಾಲೆ ರಜೆ ಉಂಟು, ನಂಗೆ ಮನೆಗೆ ಬಿಡ್ತೀನಿ ಅಂತ, ಅಜ್ಜಿ ಮನೆಗೆ ಬಿಡ್ತೀನಿ ಅಂತ ಹೇಳಿದೆ. ಅಪ್ಪ ಆಯ್ತು ಬಾ ಅಂತ ಹೇಳಿದ್ರು. ಅಪ್ಪನ ಬೈಕಿನ ಸೌಂಡ್ ಹೇಗಿತ್ತು ಗೊತ್ತು ನಿಮ್ಗೆ, ಕೇಳಿ. ಅಜ್ಜಿ ಮನೆಯ ಹತ್ರ ತುಂಬಾ ಹೊಂಡಗಳಿತ್ತು. ಅಪ್ಪ ಅದಕ್ಕೆ ನನಗೆ ದಾರಿಯಲ್ಲಿ ಬಿಟ್ಟು ಹೋದ್ರು. ನಾನು ದಾರಿಯಲ್ಲಿ ನಡೆದು ಹೋಗುವಾಗ ಗಿಳಿ ಇತ್ತು. ಅದು ಹೀಗೆ ಸೌಂಡ್ ಮಾಡ್ತಿತ್ತು. ಅದು ಎಷ್ಟು ಸುಂದರವಾಗಿತ್ತು, ಕೇಳಿ ಅದರ ಶಬ್ದ. ನಾನು ಸಣ್ಣವನಿದ್ದಾಗ ಅದು ನಮ್ಮ ಅಜ್ಜಿಯ ನಾಯಿ ಸಣ್ಣದಿತ್ತು. ಈಗ ನಾನು ಹೋಗುವಾಗ ದೊಡ್ಡದಾಗಿತ್ತು. ನಂಗೆ ನೋಡಿ ಹೀಗೆ ಬೊಗಳ್ತಾ ಇತ್ತು. ಮತ್ತೆ ಅಜ್ಜಿ ಹೊರಗೆ ಬಂದು ನಂಗೆ ಕರೆದುಕೊಂಡು ಹೋದ್ರು. ನಾನು ಚಹಾ ಎಲ್ಲ ಕಾಫಿ ಕುಡಿದಾದ್ಮೇಲೆ ಅಜ್ಜಿ ಹೇಳಿದ್ರು, ಮಗ ನನ್ನ ಹತ್ರ ದನ ಕುರಿ ಕುದುರೆ ಎಲ್ಲ ಉಂಟು ಅಂತ ಹೇಳಿದ್ರು. ನನ್ನ ಖುಷಿ ತಡಿಲಿಕ್ಕೆ ಆಗಿಲ್ಲ. ನಾನು ಕೊಟ್ಟಿಗೆಗೆ ಓಡಿ ಹೋದೆ. ಅಲ್ಲಿ ನೋಡಿದಾಗ ದನ ಹೀಗೆ ಕೂಗ್ತಾ ಇತ್ತು, ಬಾ 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 ಬಾ. ದನ ಬಿಡಿ, ಅದರ ಪಕ್ಕದಲ್ಲಿ ಕುರಿ ಇತ್ತು. ಅದು ಹೀಗೆ ಕೂಗ್ತಾ ಇತ್ತು, ಮೇ 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 ಮೇ. ದನ ಮತ್ತೆ ಕುರಿ ಬಿಡಿ, ಅದರ ಪಕ್ಕ ಕುದುರೆ ಇತ್ತು. ಅದು ಕುದುರೆ ಹೀಗೆ ಕೂಗ್ತಾ ಇತ್ತು. ನಂಗೆ ಬೈಕಲ್ಲಿ ಬಂದು ತುಂಬಾ ಸುಸ್ತಾಗಿತ್ತು. ಅದಕ್ಕೆ ನಾನು ಹೋಗಿ ಮಲಗುವಾಗ ಪಕ್ಕದಲ್ಲಿ ಬೆಕ್ಕು ಹೀಗೆ ಬಂದು ಕೂಗ್ತಾ ಇತ್ತು, ಮೇವ್ 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 ಅಂತ ಕೂಗ್ತಾ ಕೂಗ್ತಾ ಬಂದು ನನ್ನ ಪಕ್ಕದಲ್ಲಿ ಮಲಗಿ ಬಿಟ್ಟಿತ್ತು. ರಾತ್ರಿ ಆಯ್ತು. ರಾತ್ರಿ ನಾಯಿಗೆ ಯಾರೋ ಕಲ್ಲು ಬಿಸಾಡಿದ್ರು. ನಾ ಬಂದಾಗ ನಂಗೆ ಬೊಗಳ್ತಿತ್ತಲ್ಲ, ಹೀಗೆ ಬೇಕು. ಅದನ್ನ ಮಲ್ಕೊಳ್ಳಿಕ್ಕೆ ಬಿಟ್ಟರೆ ರಾತ್ರಿ ಇಡೀ ಹೀಗೆ ಕೂಗ್ತಾ ಇತ್ತು. ಮತ್ತೆ ನಂಗೆ ತುಂಬಾ ಹೆದರಿಕೆ ಇತ್ತು. ದನ ನಾಯಿಗೆ ಕಲ್ಲು ಬಿಸಾಡಿದ್ರು, ಅದು ಬಿಡಿ, ಅದರ ಪಕ್ಕದಲ್ಲಿ ಬೆಕ್ಕು ಜೋಳ ಮಾಡ್ತಾ ಇತ್ತು. ಅದು ಹೀಗೆ ಮಾಡ್ತಾ ಇತ್ತು, ಬೆಕ್ಕು ಬಿಡಿ, ಅದರ ಪಕ್ಕದಲ್ಲಿ ಗೂಬೆ ಇತ್ತು. ಗೂಬೆ ನಂಗೆ ತುಂಬಾ ರಾತ್ರಿ ಎದುರಿಸಿತ್ತು. ಅದು ಹೀಗೆ ಕೂಗ್ತಾ ಇತ್ತು, ಕೂ 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 ಕೂ. ಹೀಗೆ 9 ದಿನ ಕಳೆಯಿತು. ಶಾಲೆ ಶುರುವಾಗ್ಲಿಕ್ಕೆ ಲಾಸ್ಟ್ 1 ದಿನ ಉಳಿದಿತ್ತು. ಅದಕ್ಕೆ ನಾನು ಅಜ್ಜಿಗೆ ಬಾ ಹೇಳಿ ಮನೆಗೆ ಹೋಗುತ್ತಿರುವಾಗ ಫಸ್ಟಿಗೆ ಬಂದಾಗ ಗಿಳಿ ಇತ್ತಲ್ಲ, ಈಗ ಕೋಗಿಲೆ ಇತ್ತು. ಆ ಕೋಗಿಲೆಗೆ ಕೂಗ್ತಾ ಇತ್ತು, ಕೂ 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 ಕೂ. ಧನ್ಯವಾದಗಳು. ಮಿಮಿಕ್ರಿ ಮೂಲಕ ನಗೆಗಡಲಿನಲ್ಲಿ ತೇಲಿಸಿದ ರಹೀಂ, ನಿನಗೆ ಧನ್ಯವಾದಗಳು. ಈಗ ಕವಿಗೋಷ್ಠಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೀತಾ ಸೂರತ್ಕಲ್ ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೀತಾ ಸೂರತ್ಕಲ್ ಇವರು ಕನ್ನಡ ಸಾಹಿತ್ಯ ಕೊಣಾಜೆಯಿಂದ MA ಗ್ರಾಜ್ಯುಯೇಟ್ ಪಡೆದು ರಂಗಭೂಮಿಯಲ್ಲಿ ಇವರಿಗೆ ಅತೀವ ಆಸಕ್ತಿ. ಮುಖ್ಯವಾಗಿ ಇವರು ರಂಗಭೂಮಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಸಮಗ್ರ ಕನ್ನಡ ಪತ್ರಿಕೆಗಳಲ್ಲಿ ಇವರ ಲೇಖನಗಳನ್ನು ಇಂದಿಗೂ ಕೂಡ ನಾವು ಕಾಣಬಹುದು. ಈ ಪೊಯೆಟಿಕ ಕವಿಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಕವಿಗೋಷ್ಠಿಯನ್ನು ಪ್ರಾರಂಭಿಸೋಣ. ಮಕ್ಕಳು ಪುಟಾಣಿಗಳು ಇದನ್ನು ಪ್ರೀತಿಯಿಂದ ಮೌನವಾಗಿ ಆಲಿಸಬೇಕಾಯ್ತಾ. ನಿಮ್ಮಲ್ಲಿ ಯಾವ ರವೀಂದ್ರನಾಥ್ ಠಾಗೋರ್, ಯಾವ TS ಇಲಿಯಟ್ ಇರ್ತಾರೆ ಗೊತ್ತಿಲ್ಲ. ಬಹಳ ದೊಡ್ಡ ಕವಿಗಳು ಬರ್ಬೋದು. ಅದಕ್ಕಾಗಿ ನಿಮ್ಗೆಲ್ರಿಗೂ ಈ ಕವಿಗೋಷ್ಠಿಗೆ ಸ್ವಾಗತ ಬಯಸ್ತೇನೆ. ಕವಿಗಳೆಲ್ಲರೂ ಬಹುಶಃ ವಿರಾಜಮಾನರಾಗಿದ್ದಾರೆ. ನೇರವಾಗಿ ಕವನ ವಾಚನಕ್ಕೆ ಹೋಗೋಣ. ಜೂಲಿಯಟ್ ಮೊರೇಸ್ ಅವರು, ಜೂಲಿಯಟ್ ಮೇಡಮ್ ಈಗ ಕವನ ಮಾಡ್ತಾರೆ. ದಯವಿಟ್ಟು ಶಾಂತ ರೀತಿಯಿಂದ. ಎಲ್ಲ ಮಕ್ಕಳಿಗೂ, ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ನಮನಗಳು. ಮಕ್ಕಳೇ, ನನ್ನ ಕವಿತೆಯ ಹೆಸರು ಸದಾ ನಗು ನಗುತ್ತಲಿರು. ಸದಾ ನಗು ನಗುತ್ತಲಿರು. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ. ಮನಸಾಕ್ಷಿಯೇ ನಿನ್ನ ಗುರು, ಬಾಳಿ ಬದುಕು ಜೀವನದಲ್ಲಿ.
ಮನಸಾಕ್ಷಿಯೇ ನಿನ್ನ ಗುರು, ಬಾಳಿ ಬದುಕು ಜೀವನದಲ್ಲಿ. ಸದಾ ನಗು ನಗುತ್ತಲಿರು, ಪ್ರೀತಿ ನಿನ್ನ ಉಸಿರಾಗಲಿ. ಸದಾ ನಗು ನಗುತ್ತಲಿರು, ಪ್ರೀತಿ ನಿನ್ನ ಉಸಿರಾಗಲಿ. ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ಸದಾ ನಗು ನಗುತ್ತಲಿರು, ಪುಟ್ಟ ಪುಟ್ಟ ಮಗುವೆ. ಸದಾ ನಗು ನಗುತ್ತಲಿರು, ಪುಟ್ಟ ಪುಟ್ಟ ಮಗುವೆ. ಬಾಳು ಸುಖ ಸಂತಸದಿ, ಭಾರತದ ಮುಂದಿನ ಪ್ರಜೆ ನೀ. ಬಾಳು ಸುಖ ಸಂತಸದಿ, ಭಾರತದ ಮುಂದಿನ ಪ್ರಜೆ ನೀ. ಸದಾ ನಗು ನಗುತ್ತಲಿರು, ಸುಂದರ ಈ ಪೃಥ್ವಿಯಲ್ಲಿ. ಸದಾ ನಗು ನಗುತ್ತಲಿರು, ಸುಂದರ ಈ ಪೃಥ್ವಿಯಲ್ಲಿ. ಬದುಕಿ ಬಾಳಿ ಜೀವಿಸು, ಸುಂದರ ಪೃಥ್ವಿಯನ್ನು ರಕ್ಷಿಸು. ಬದುಕಿ ಬಾಳಿ ಜೀವಿಸು, ಸುಂದರ ಪೃಥ್ವಿಯನ್ನು ರಕ್ಷಿಸು. ಸದಾ ಕಿಲಕಿಲನೆ ನಗುತ್ತಲಿರು, ಸುಂದರ ಈ ಬಾಲ್ಯ ಜೀವನ. ಸದಾ ಕಿಲಕಿಲನೆ ನಗುತ್ತಲಿರು, ಸುಂದರ ಈ ಬಾಲ್ಯ ಜೀವನ. ಸುಂದರ ನೆನಪುಗಳ ಹೂಮಾಲೆ, ಮರೆಯದಿರಲಿ ಸ್ವಾರಸ್ಯದ ಸರಮಾಲೆ. ಸುಂದರ ನೆನಪುಗಳ ಹೂಮಾಲೆ, ಮರೆಯದಿರಲಿ ಸ್ವಾರಸ್ಯದ ಸರಮಾಲೆ. ಧನ್ಯವಾದಗಳು. ಜೂಲಿಯಟ್ ಮೊರೈಸ್ ಅವರಿಗೆ ಧನ್ಯವಾದಗಳು. ಸದಾ ನಗುತ್ತಲಿರುವ ಅವರ ಮನಸ್ಸು ನಿಮ್ಮಂತ ಕೂಡ ಅದನ್ನೇ ಬಯಸಿದೆ. ಒಳ್ಳೆಯ ಕವನ ಓದಿದ್ದಕ್ಕಾಗಿ ಧನ್ಯವಾದಗಳು. ಈಗ ಲೀಡಿಯಾ ಡಿಕೋಸ್ಟಾ ಅವರು ಕವನ ವಾಚನ ಮಾಡ್ತಾರೆ. ನಮಸ್ತೆ ಎಲ್ಲರಿಗೂ. ನನ್ನ ಕವಿತೆಯ ಹೆಸರು ಶಿಕ್ಷಣ. ಶಿಕ್ಷಣ ಅನ್ನುವುದು ಕಲಿಕೆಯ ರೂಪ, ಮಾಡಿಕೊಳ್ಳಬಾರದು ಅದರ ದುರುಪಯೋಗ. ಶಿಕ್ಷಣ ಅನ್ನುವುದು ಕಲಿಕೆಯ ರೂಪ, ಮಾಡಿಕೊಳ್ಳಬಾರದು ಅದರ ದುರುಪಯೋಗ. ಶಿಕ್ಷಣವೇ ಜೀವನದ ಸಂಪತ್ತು, ಅದಕ್ಕೆ ಬರಬಾರದು ಯಾವುದೇ ರೀತಿಯ ಆಪತ್ತು. ಶಿಕ್ಷಣವೇ ಜೀವನದ ಸಂಪತ್ತು, ಅದಕ್ಕೆ ಬರಬಾರದು ಯಾವುದೇ ರೀತಿಯ ಆಪತ್ತು. ಎಲ್ಲರಿಗೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ. ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ. ಎಲ್ಲರಿಗೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ. ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಿಜಕ್ಕೂ ದೇಶದ ತುರ್ತು ಅಗತ್ಯ ಶಿಕ್ಷಣ. ಅದರ ಮಹತ್ವವನ್ನು ನಿಮ್ಮ ಕವನದ ಮೂಲಕ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಈಗ ಮುಂದಿನ ಕವಯಿತ್ರಿ ಮರಿಯಾ ಪಿಂಟೋ ಅವರು ತಮ್ಮ ಕವಿತೆಯನ್ನು ಓದ್ತಾರೆ. ಎಲ್ಲರಿಗೂ ಶುಭ ದಿನ. ನನ್ನ ಚುಟುಕದ ಹೆಸರು ಆರೋಗ್ಯ ಕಾಪಾಡೋಣ. ಬೇಡ ಬೇಡ ಹೆಚ್ಚು ಸಮಯ ದೂರದರ್ಶನ ಅಥವಾ ಮೊಬೈಲ್ ನೋಡುವ ಚಟ. ಬದಲಿಗೆ ದೇಹದ ಆರೋಗ್ಯಕ್ಕಾಗಿ ಆಡಿರಿ ಹೊರಾಂಗಣ ಆಟ. ಎಲ್ಲರೊಡನೆ ನಗು ನಗುತ್ತಾ ಮಾತಾಡುವುದನ್ನು ಕಲಿಯಿರಿ. ತಂದೆ ತಾಯಿ ಶಿಕ್ಷಕರನ್ನು ಸದಾ ಕಾಲ ಗೌರವದಿಂದ ಕಾಣಿರಿ. ಒಂದು ಸಣ್ಣ ಪದ್ಯ. ಸಂತಸದ ಸಂಭ್ರಮದ ಆನಂದದ ದಿನವಿದು, ಮಕ್ಕಳೇ ನಿಮಗೆಲ್ಲ ಶೂ ಸಾಕ್ಸ್ ಆಟಿಕೆ ಹಂಚುವ ದಿನವಿದು. ದೇವರನ್ನು ಹರಸಿ ದಾನಿಗಳಿಗೆ ಧನ್ಯವಾದ ಹೇಳುವ ದಿನವಿದು. ಎಂದೆಂದೂ ಮರೆಯಲಾಗದ ಉಜ್ವಲ ದಿನವಿದು. ಬನ್ನಿ ಬನ್ನಿ ಎಲ್ಲರೂ ಹಾಡಿ ಕುಣಿದು ಕುಪ್ಪಳಿಸೋಣ. ನಿಮ್ಮ ಆನಂದದಲ್ಲಿ ಪಾಲ್ಗೊಂಡು ನಲಿಯೋಣ. ಸ್ನೇಹ ಪ್ರೀತಿ ಶಾಂತಿ ಸಮಾಧಾನ ಎಲ್ಲರಲ್ಲಿ ಸಾರೋಣ. ಎಲ್ಲರೂ ಒಂದಾಗಿ ಬಾಳಿ ಸ್ವರ್ಗ ಸುಖ ಪಡೆಯೋಣ. ಬನ್ನಿ ಬನ್ನಿ ಎಲ್ಲರೂ ಹಾಡಿ ಕುಣಿದು ಕುಪ್ಪಳಿಸೋಣ.
ನಿಮ್ಮ ಆನಂದದಲ್ಲಿ ಪಾಲ್ಗೊಂಡು ನಲಿಯೋಣ. ಸ್ನೇಹ ಪ್ರೀತಿ ಶಾಂತಿ ಸಮಾಧಾನ ಎಲ್ಲರಲ್ಲಿ ಸಾರೋಣ. ಎಲ್ಲರೂ ಒಂದಾಗಿ ಬಾಳಿ ಸ್ವರ್ಗ ಸುಖ ಪಡೆಯೋಣ. ಸ್ವರ್ಗ ಸುಖ ಪಡೆಯೋಣ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಜೀವನದಲ್ಲಿ ಶಾಂತಿ ಪ್ರೀತಿಯ ಮಹತ್ವವನ್ನು ಸಾರಿದ್ದೀರಿ. ಈಗ ಜಸಿಂತಾ ಮಸ್ಕರಿಯನ್ಸ್ ಅವರು ತಮ್ಮ ಕವಿತೆ ಓದ್ತಾರೆ. ಎಲ್ಲರಿಗೂ ನನ್ನ ಶುಭ ವಂದನೆಗಳು. ನನ್ನ ಕವಿತೆಯ ಹೆಸರು ಬದುಕು. ಬದುಕಬೇಕು ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಂತೆ. ಸತ್ಯ, ಅಹಿಂಸೆ, ತ್ಯಾಗದಿಂದ ವಿದೇಶಿಯರೂ ಗೌರವ ಕೊಡುವಂತೆ. ಬದುಕಬೇಕು ನಾವು ಅಮೃತ ಬಳ್ಳಿಯಂತೆ, ಎಲೆ ಕಾಂಡ ಬೇರುಗಳಿಂದ ಜನರಿಗೆ ಆರೋಗ್ಯ ನೀಡುವಂತೆ. ಬದುಕಬೇಕು ನಾವು ರತನ್ ಟಾಟಾರವರಂತೆ, ಶ್ರೀಮಂತಿಕೆ ಇದ್ದರೂ ಸರಳತೆಯಿಂದ ಜೀವಿಸಿ ಮಾನವೀಯತೆ ಮೆರೆದಂತೆ. ಬದುಕಬೇಕು ನಾವು ಕಲ್ಪವೃಕ್ಷದಂತೆ, ಎಳನೀರು ತೆಂಗಿನಕಾಯಿ ಕಾಂಡ ಸೋಗೆ ನೀಡಿ ಸಾರ್ಥಕತೆ ತೋರಿದಂತೆ. ಬದುಕಬೇಕು ನಾವು ಮದರ್ ತೆರೆಸಾರಂತೆ, ನಿರ್ಗತಿಕರಿಗೆ, ಅನಾಥರಿಗೆ, ಸಮಾಜ ತಿರಸ್ಕರಿಸಿದವರಿಗೆ ಮಹಾ ಮಾತೆಯಾದಂತೆ. ಬದುಕಬೇಕು ನಾವು ಸತ್ತ ಮೇಲೂ ಅದ್ಭುತ ತೋರುವ ಪವಾಡ ಸಂತರಂತೆ, ಮಾನವ ಸೇವೆಯಲ್ಲಿ ದೇವರು ಕಂಡ ದಿವ್ಯ ಚೇತನರಂತೆ. ಬದುಕಬೇಕು ನಾವು ಸಾಲು ಮರದ ತಿಮ್ಮಕ್ಕನಂತೆ, ಸಾವಿರಗಟ್ಟಲೆ ಮರಗಳ ಪೋಷಿಸಿ ವೃಕ್ಷ ಮಾತೆಯಾಗಿ ಅಮರರಾದಂತೆ. ಬದುಕಬೇಕು ನಾವು ಸಂವಿಧಾನ ಶಿಲ್ಪಿ ಅಂಬೇಡ್ಕರರಂತೆ, ಎಲ್ಲರಿಗೂ ಸಮಬಾಳು ಸಮಪಾಲು ನೀಡಿ ಸಮಾನತೆ ಪ್ರತಿಪಾದಿಸಿದಂತೆ. ಬದುಕಬೇಕು ನಾವು ವಿಜ್ಞಾನಿಗಳಂತೆ, ಹೊಸ ಹೊಸ ಆವಿಷ್ಕಾರಗಳಿಂದ ಈ ಜಗಕ್ಕೆ ಬೆಳಕು ನೀಡಿದಂತೆ. ಬದುಕಬೇಕು ನಾವು ಮಾನವರಂತೆ, ಮಾನವೀಯತೆ ಮೆರೆದು ಎಲ್ಲರನ್ನು ಪ್ರೀತಿಸಿ ಬದುಕು ಸಾರ್ಥಕಗೊಳಿಸಿದಂತೆ. ಬದುಕಬೇಕು ನಾವು ಮಾನವರಂತೆ, ಮಾನವೀಯತೆ ಮೆರೆದು ಎಲ್ಲರನ್ನು ಪ್ರೀತಿಸಿ ಬದುಕು ಸಾರ್ಥಕಗೊಳಿಸಿದಂತೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮಾನವತೆ ಇಷ್ಟೂ ಮಹಾತ್ಮರ ಹೆಸರನ್ನು ಅವ್ರು ತಗೊಂಡ್ರು. ಅವರು ಬದುಕಿದ್ದು ಮಾನವರಾಗಿ ಅಷ್ಟೇ, ಮಾನವರಾಗಿ ಬದುಕುವುದನ್ನು ಮೊದಲು ಕಲಿಯೋಣ ಅನ್ನುವುದರ ಮಹತ್ವವನ್ನು ಅವರು ಎತ್ತಿ ತೋರಿಸಿದ್ದಾರೆ. ಈಗ CV ಲೊರೆಟೋ ಅವರು ಕವನ ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಕ್ಕಳೇ, ಶಿಕ್ಷಕರೇ, ಪೋಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ನನ್ನ ಕವಿತೆಯ ಹೆಸರು ಸಣ್ಣ ಕಾಣಿಕೆ ದೊಡ್ಡ ನಾಳೆ. ನಿಮ್ಮ ಕಣ್ಣೆದುರು ಎಲ್ಲ ಇವತ್ತು ಕಾಣಿಕೆಗಳಿವೆ. ಈ ಎಲ್ಲ ಕಾಣಿಕೆಗಳು ನಿಮಗೆ ಚೆನ್ನಾಗಿ ಕಾಣಿಸ್ತವೆ ಅಲ್ವಾ? ಈಗ ನಿಮ್ಮ ಕಣ್ಣು ಕಾಣಿಕೆಗಳ ಮೇಲೆ ಇರಲಿ, ಚಿತ್ತ ನನ್ನ ಕಡೆ ಇರಲಿ, ಆಯಿತಾ? ಸಣ್ಣ ಕಾಣಿಕೆ ದೊಡ್ಡ ನಾಳೆ ಅಲ್ವಾ? ಸಣ್ಣ ಕಾಣಿಕೆ ದೊಡ್ಡ ನಾಳೆ. ಬೆಳಗ್ಗಿನ ಕಿರಣದಂತೆ ಸಣ್ಣ ಕಾಣಿಕೆಯ ಆಗಮನ. ಬೆಳಕಿನ ಕಿರಣದಂತೆ ಸಣ್ಣ ಕಾಣಿಕೆಯ ಆಗಮನ. ತಾಯಿಯ ಸ್ಪರ್ಶದಷ್ಟು ಮೃದು, ತಾಯಿಯ ಸ್ಪರ್ಶದಷ್ಟು ಮೃದು. ನಿದ್ರೆಯಲ್ಲಿರುವ ಹಳ್ಳಿಯ ಮೇಲಿನ ಪ್ರಥಮ ಬೆಳಕಿನಷ್ಟು ಪ್ರಶಾಂತ. ನಿದ್ರೆಯಲ್ಲಿರುವ ಹಳ್ಳಿಯ ಮೇಲಿನ ಬೆಳಕಿನಷ್ಟು ಪ್ರಶಾಂತ. ನಿಮ್ಮ ಪುಟ್ಟ ಕೈಗಳಲ್ಲಿ ಕೋಮಲವಾಗಿ ಇರಿಸಿದ ಪುಸ್ತಕವು ಒಂದು ಹಕ್ಕಿಯಂತೆ. ನಿಮ್ಮ ಪುಟ್ಟ ಕೈಗಳಲ್ಲಿ ಇರಿಸಿದ ಪುಸ್ತಕವು ಒಂದು ಹಕ್ಕಿಯಂತೆ. ಅದರ ರೆಕ್ಕೆಗಳು ಒಂದು ಕನಸನ್ನು ಆಕಾಶದತ್ತ ಮೇಲೆತ್ತಲು ಹಾತೊರೆಯುತ್ತಿವೆ. ನಿಮ್ಮ ಎರಡು ಬೆರಳುಗಳ ನಡುವೆ ಒಂದು ಪುಟ್ಟ ಪೆನ್ಸಿಲು. ನಿಮ್ಮ ಎರಡು ಬೆರಳುಗಳ ನಡುವೆ ಒಂದು ಪುಟ್ಟ ಪೆನ್ಸಿಲು, ತೆಳ್ಳಗಿನ, ಸರಳ, ವಿನಮ್ರ. ಆದರೆ ಅದೊಂದು ಅದ್ಭುತ ಬೀಜ. ಅದರೊಳಗೆ ದೊಡ್ಡದಾದ ಕಾಡೇ ಅಡಗಿದೆ. ನಿಮ್ಮ ಪುಟ್ಟ ಪೆನ್ಸಿಲಿನಲ್ಲಿ
ಅದ್ಭುತವಾದ ಒಂದು ಕಾಡೇ ಅಡಗಿದೆ. ನಿಮಗೆ ಇವತ್ತು ಕೆಲವರಿಗೆ ಪಾದರಕ್ಷೆ ಸಿಗ್ಬಹುದು, ಶೂ ಸಿಗ್ಬಹುದು. ಪಾದರಕ್ಷೆ ಒಂದು ದಾರಿ, ಪಾದರಕ್ಷೆ ಒಂದು ದಾರಿ. ಮುಂದೆ ಒಂದು ದಿನ ಅದು ರಾಜರಸ್ತೆ, ಮುಂದೆ ಒಂದು ದಿನ ರಾಜರಸ್ತೆ. ಅವು ಆ ಶೂಗಳು ನಿಮಗೆ ಪಿಸು ಮಾತಿನಲ್ಲಿ ಹೇಳುತ್ತವೆ, ಮುಂದೆ ನಡೆ, ನಿನ್ನ ನಾಳೆ ಕಾದಿದೆ, ಮುಂದೆ ನಡೆ, ನಿನ್ನ ನಾಳೆ ಕಾದಿದೆ ಎಂದು. ಮಕ್ಕಳೇ, ಈ ಕಾಣಿಕೆಗಳನ್ನು ನಿಮ್ಮ ಹಸ್ತಗಳಲ್ಲಿ ನೀಡುವ ಶಿಕ್ಷಕರ, ಹಿರಿಯರ, ದಾನಿಗಳ ಕೈಗಳಿಂದ ಭರವಸೆಯು ನಿಮ್ಮನ್ನು ನಮಿಸುವುದು. ಯಾರು? ಭರವಸೆಯು ನಿಮ್ಮನ್ನು ನಮಿಸುವುದು. ಆ ಭರವಸೆ ನಿಮ್ಮ ಹೃದಯಗಳಲ್ಲಿ ಮತ್ತೆ ಎತ್ತರಕ್ಕೆ ಏರುವುದು. ಈ ಕಾಣಿಕೆಗಳ ಮುಖಾಂತರ ನಿಮಗೆ ಕೊಟ್ಟ ಭರವಸೆ ಮತ್ತೆ ಎತ್ತರಕ್ಕೆ ನಿಮ್ಮ ಹೃದಯಗಳಲ್ಲಿ ಏರುವುದು. ಮಕ್ಕಳೇ, ಈ ಸಣ್ಣ ಕಾಣಿಕೆಗಳು ವಸ್ತುಗಳು, ಈ ಸಣ್ಣ ಕಾಣಿಕೆಗಳು ವಸ್ತುಗಳು ದೊಡ್ಡ ಭವಿಷ್ಯವಾಗಲಿ. ನಿಮಗೆ ಇದೆಲ್ಲ ದೊಡ್ಡ ಭವಿಷ್ಯದತ್ತ ಕೊಂಡೊಯ್ಯಲಿ. ಯಾಕೆಂದರೆ ನೀವು ಪ್ರತಿಯೊಬ್ಬ ಮಗು ಒಂದು ಸೂರ್ಯೋದಯ, ನೀವು ಪ್ರತಿಯೊಂದು ಮಗು ಒಂದು ಸೂರ್ಯೋದಯ, ಮತ್ತು ಪ್ರತಿಯೊಂದು ಸೂರ್ಯೋದಯಕ್ಕೆ ಒಂದು ವಿಶಾಲವಾದ ತೆರೆದ ಮುಕ್ತ ಆಕಾಶ ಬೇಕು. ಪ್ರತಿಯೊಂದು ಮಗುವಿಗೆ ಆ ಸೂರ್ಯೋದಯಕ್ಕೆ ಒಂದು ವಿಶಾಲವಾದ ತೆರೆದ ಮುಕ್ತ ಆಕಾಶ ಬೇಕು. ಧನ್ಯವಾದಗಳು. ಧನ್ಯವಾದಗಳು. ಪುಸ್ತಕ ತೆರೆದುಕೊಂಡಾಗ ಅದು ಕನಸಿನ ರೆಕ್ಕೆಯಾಗಿ ಮನಬಂದತ್ತ ಹಾರಿ ಹೋಗುವ ಕಲ್ಪನೆಯನ್ನು ಚೆನ್ನಾಗಿ ವಿವರಿಸಿದ್ದೀರಿ ಸರ್, ಧನ್ಯವಾದಗಳು. ಈಗ ನವೀನ್ ಪೆರೇರಾ ಅವರು ತಮ್ಮ ಕವಿತೆಗಳನ್ನು ಓದ್ತಾರೆ. ನಾನು ಕೆಲವು ಚುಟುಕುಗಳನ್ನು ಹೇಳ್ತೇನೆ. ನಿಮ್ಮ ತಾಯಿ ಮನೆಯಲ್ಲಿ ಪಾತ್ರೆ ತೊಳೆಯುವಾಗ ನೋಡಿದ್ದೀರಾ? ಆ ಬಳೆಗಳ ಶಬ್ದ ಕಣ 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 ಆಗ್ತದೆ. ಎಲ್ಲ ತೊಳೆದಾದ್ಮೇಲೆ ಒಂದು ಕಡೆ ಹೋಗಿ ಕೂತ್ಕೊಳ್ತಾರಲ್ಲ, ಹಬ್ಬ ಅಂತ. ಅದರ ಮೇಲೆ ಒಂದು ಕವಿತೆ. ಮೌನ. ಮೌನವೆಂದರೆ ಪಾತ್ರೆಗಳೆಲ್ಲ ತೊಳೆದಾದ ಮೇಲೆ ಆಕೆಯ ಬಳೆಗಳು ಬಿಡುವ ನಿಟ್ಟುಸಿರು. ಮೌನವೆಂದರೆ ಪಾತ್ರೆಗಳೆಲ್ಲ ತೊಳೆದಾದ ಮೇಲೆ ಆಕೆಯ ಬಳೆಗಳು ಬಿಡುವ ನಿಟ್ಟುಸಿರು. ಕಡಲಿಗೆ ಹೋದ್ರೆ ಈ ಹೊಯ್ಗೆ ಎಲ್ಲ ಕಾಲಿಗೆ ಅಂಟಿಕೊಳ್ತದೆ. ಇದರ ಮೇಲೆ ಒಂದು ಕವಿತೆ. ಪ್ರೀತಿ. ಕಡಲಲ್ಲಿ ಮಿಂದು ಹೊರಬರಬೇಕಾದರೆ ಭಾವುಕ ಮರಳ ಕಣಗಳು ಬಿಗಿದಪ್ಪಿ ಹಿಡಿದು ತಡೆಯುತ್ತಿವೆ. ಕಡಲಲ್ಲಿ ಮಿಂದು ಹೊರಬರಬೇಕಾದರೆ ಭಾವುಕ ಮರಳ ಕಣಗಳು ಬಿಗಿದಪ್ಪಿ ಹಿಡಿದು ತಡೆಯುತ್ತಿವೆ. ಹಾದಿ ತುಳಿದಷ್ಟು ಸ್ವಚ್ಛವಾಗುತ್ತದೆ. ದಾರಿ. ಹಾದಿ ತುಳಿದಷ್ಟು ಸ್ವಚ್ಛವಾಗುತ್ತದೆ. ಹಾದಿ ತುಳಿದಷ್ಟು ಸ್ವಚ್ಛವಾಗುತ್ತದೆ. ಮಣ್ಣು. ಮಣ್ಣಿನಿಂದ ಬಂದವ ಮಣ್ಣಲ್ಲಿ ಮಣ್ಣಾದ. ಮಣ್ಣಿನಿಂದ ಬಂದವ ಮಣ್ಣಲ್ಲಿ ಮಣ್ಣಾದ. ಆ ನಡುವೆ 5 ಎಕರೆ ಜಾಗ ತನ್ನದೆಂದ. ಮಣ್ಣಿನಿಂದ ಬಂದವ ಮಣ್ಣಲ್ಲಿ ಮಣ್ಣಾದ. ಆ ನಡುವೆ 5 ಎಕರೆ ಜಾಗ ತನ್ನದೆಂದ. ವೈರಿ. ವೈರಿಗಳು ಹುಟ್ಟಲು 3 ಕಾರಣಗಳಿವೆ. ವೈರಿಗಳು ಹುಟ್ಟಲು 3 ಕಾರಣಗಳಿವೆ. ಒಂದು, ನೀವು ಕೆಟ್ಟದನ್ನು ಮಾಡಿದರೆ. ಇನ್ನೊಂದು, ನೀವು ಒಳ್ಳೆಯದನ್ನು ಮಾಡುತ್ತಾ ಹೋದರೆ. ಮತ್ತೊಂದು, ನೀವು ಸುಮ್ಮನೆ ಕುಳಿತರೆ. ಒಂದು, ನೀವು ಕೆಟ್ಟದನ್ನು ಮಾಡಿದರೆ. ಎರಡನೆಯದು, ನೀವು ಒಳ್ಳೆಯದನ್ನು ಮಾಡ್ತಾ ಹೋದರೆ. ಮತ್ತೊಂದು, ನೀವು ಸುಮ್ಮನೆ ಕುಳಿತರೆ. ಇದು ಕೆಲವರಿಗೆ ಏನು ಮಾಡುವಾಗಲೂ ಹೆದರಿಕೆ. ಸೊ ಅದು ಏನಾಗ್ತದೋ ಇಲ್ವೋ ಅಂತ. ಸೊ ಅವರಿಗೆ ಧೈರ್ಯ ಕೊಡುವಂತ ಒಂದು ಕವಿತೆ. ನಾವು ಕಾಲಿಡುವ ಜಾಗ ಭದ್ರವಾಗಿದ್ದರೆ ಅಷ್ಟೇ ಸಾಕು ನನಗೆ. ನಾವು ಕಾಲಿಡುವ ಜಾಗ ಭದ್ರವಾಗಿದ್ದರೆ
ಅಷ್ಟೇ ಸಾಕು ನನಗೆ ಹೆಜ್ಜೆಗಳ ನಡುವಿನ ಅಂತರದಲ್ಲಿ ಭೂಮಿ ಇರಲಿ ಇಲ್ಲದಿರಲಿ. ನಾ ಕಾಲಿಡುವ ಜಾಗ ಭದ್ರವಾಗಿದ್ದರೆ ಅಷ್ಟೇ ಸಾಕು ನನಗೆ ಹೆಜ್ಜೆಗಳ ನಡುವಿನ ಅಂತರದಲ್ಲಿ ಭೂಮಿ ಇರಲಿ ಇಲ್ಲದಿರಲಿ. ಧನ್ಯವಾದ. ನಾನು ಬಹಳ ಸಮಯಗಳಿಂದ ನವೀನ್ ಪೆರೇರಾ ಅವರ ಕವಿತೆಗಳ ಅಭಿಮಾನಿ. ಇದು ಅವರಿಗೂ ಗೊತ್ತು. ಅವ್ರು ಬರೆದ ಕವಿತೆಗಳಿಗೆಲ್ಲ ಪ್ರತಿಕ್ರಿಯೆ ಮಾಡದಿದ್ರೆ ನನಗೆ ನಾನೇನೋ ತಪ್ಪು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ. ಸ್ನೇಹಿತರೆ, ಕಾಲು ನಡೆದಷ್ಟು ಅದೇನಿದೆ, ತುಳಿದಷ್ಟು ಸ್ವಚ್ಛವಾಗ್ತದೆ. ಅದರ ಹಿಂದೆ ಎಷ್ಟು ಸತ್ಯ ಅಡಗಿದೆ ನೋಡಿ. ಅಂದರೆ ನೀವು ಕೂತ್ಕೊಳ್ಬೇಡಿ, ನಿಷ್ಕ್ರಿಯರಾಗಬೇಡಿ, ಸದಾ ನಡೀತಾ ಇರಿ ಅಂತ. ಅವರ ಪ್ರತಿಯೊಂದು ಕವನದಲ್ಲೂ ಆ ಥರ ಇದೆ. ಎಲ್ಲ ಕವಯಿತ್ರಿಯರು, ಎಲ್ಲ ಕವಿಗಳು ಇಲ್ಲಿ ಒಳ್ಳೆಯ ಕವನಗಳನ್ನು ಮಂಡಿಸಿದ್ದಾರೆ. ಅವರಿಗೆ ಮನದಾಳದಿಂದ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇದರ ಮಧ್ಯೆ ನನ್ನ ಒಂದು ಸಣ್ಣ ಕವನ ಓದುವುದಕ್ಕೆ ಮೊದಲು ನಾನು ನಿಮಗಾಗಿ, ಪುಟಾಣಿಗಳಿಗಾಗಿ ಒಂದು ದೊಡ್ಡ ಚಪ್ಪಾಳೆ ನಿಮ್ಮಿಂದಲೇ ಕೊಡಿಸ್ಬೇಕು. ಜೋರಾಗಿ ಚಪ್ಪಾಳೆ ತಟ್ಟಿ ಒಮ್ಮೆ. ಇದು ಯಾಕೆ ಗೊತ್ತಾ? ನಾನು ಯಾವುದೇ ಶಾಲೆಯಲ್ಲಿ ಹೋದರೂ ಕೂಡ ಮಕ್ಕಳು ಈ ತುಳುನಲ್ಲಿ ಬೆಜಕ್ರ ಪಕ್ಕಿ ಅಂತಾರೆ. ಆ ಥರ ಕಚ್ಚ 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 ಮಾತಾಡ್ತಾ ಇರ್ತಾರೆ. ಆದರೆ ಈ ಮಕ್ಕಳು ಇಷ್ಟಿಷ್ಟು ಚಿಕ್ಕವರು ಎಷ್ಟು ಮೌನವಾಗಿದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಕವಿತೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿ ದಯವಿಟ್ಟು. ಅದು ಏನೇ ಆಗಿರಲಿ ಬರೀರಿ, ಒಂದಿನ ಅದ್ಭುತ ಕವಿಗಳಾಗ್ತೀರಿ. ಆದರೆ ಇದಕ್ಕೂ ಮೊದಲು, ನನ್ನ ಕವಿತೆ ಓದೋದಕ್ಕೆ ಮೊದಲು ಇನ್ನೊಂದು ಚಪ್ಪಾಳೆ ನಿಮ್ಮನ್ನು ಈ ಥರ ರೂಪಿಸಿದ್ದಾರಲ್ಲ ಆ ಶಿಕ್ಷಕ ಶಿಕ್ಷಕಿಯರಿಗಾಗಿ. ದಯವಿಟ್ಟು ದೊಡ್ಡ ಚಪ್ಪಾಳೆ ನಿಮ್ಮ ಅಧ್ಯಾಪಕರಿಗಾಗಿ. ಧನ್ಯವಾದಗಳು. ಇನ್ನೂ ಕಾರ್ಯಕ್ರಮ ತುಂಬ ಇದೆ. ನಾನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ, ನೇರವಾಗಿ ನನ್ನ ಕವಿತೆಗೆ ಹೋಗ್ತಾ ಇದ್ದೇನೆ. ಒಂದು ಪುಟ್ಟ ಕವಿತೆ, ಬಹುಶಃ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬಹುದೋ ಏನೋ. ಬುಸುಗುಟ್ಟುತ್ತಿರುವೆ ಏಕೆ ಎಲೆ ಆತ್ಮವೇ, ಬುಸುಗುಟ್ಟುತ್ತಿರುವೆ ಏಕೆ ಎಲೆ ಆತ್ಮವೇ, ಎಲ್ಲಿದ್ದೆ ನೀನು ಚೀರಿ ಚಿಂದಿಯಾದ ಆತ್ಮಗಳು ಭೂತಳಕ್ಕೆ ಸಂದಾಗ. ಎಲ್ಲಿದ್ದೆ ನೀನು ಚೀರಿ ಚಿಂದಿಯಾದ ಆತ್ಮಗಳು ಭೂತಳಕ್ಕೆ ಸಂದಾಗ. ಯಾಕೆ ಮೌನವಾಗಿದ್ದೆ, ಯಾಕೆ ಮೌನವಾಗಿದ್ದೆ? ನಿನ್ನ ಹೆಂಡತನ ಮಣ್ಣಿಗೆ ಸಮನಾಗಿ ಹೊಂಡ ಸೇರಿದಾಗ, ನಿನ್ನ ಹೆಂಡತನ ಮಣ್ಣಿಗೆ ಸಮನಾಗಿ ಹೊಂಡ ಸೇರಿದಾಗ ತಾಯಿಯೇ ನೀನು ಯಾರು ಹಾಗೆಂದವರು, ತಾಯಿಯೇ ನೀನು ಯಾರು ಹಾಗೆಂದವರು. ಚೀರಬೇಕಿತ್ತಲ್ಲವೇ ನಿನ್ನಾತ್ಮವು ಅವರು ಮಣ್ಣಾದಾಗ, ಚೀರಬೇಕಿತ್ತಲ್ಲವೇ ನಿನ್ನಾತ್ಮವು ಅವರು ಮಣ್ಣಾದಾಗ. ಭೂಮಿ ಎಲ್ಲವನ್ನೂ ಆವರಿಸಿಕೊಳ್ಳುತ್ತಾಳೆ, ಭೂಮಿ ಎಲ್ಲವನ್ನೂ ಆವರಿಸಿಕೊಳ್ಳುತ್ತಾಳೆ, ಸ್ವೀಕರಿಸುತ್ತಾಳೆ. ಅದಕ್ಕೆ ಅನ್ನುವುದು ಸಾಲಂಕೃತ ಸಂಸ್ಕೃತದಲ್ಲಿ ಕ್ಷಮಯಾ ಧರಿತ್ರಿ, ಕ್ಷಮಯಾ ಧರಿತ್ರಿ. ನಮಸ್ಕಾರ. ಇಲ್ಲೊಬ್ಬ ವಿಶೇಷ ವ್ಯಕ್ತಿ ವೇದಿಕೆಯ ಮೇಲೆ ಕೂತಿದ್ದಾರೆ. ಶ್ರೀ ಎಡ್ವರ್ಡ್ ಲೋಬೋ ಅವರು ನಮಗಾಗಿ ಒಂದು ವಿಶೇಷ ಮಿಮಿಕ್ರಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ಆಸ್ವಾದಿಸೋಣ. ಎಡ್ವರ್ಡ್ ಲೋಬೋ ಅವರಿಗೆ ಸ್ವಾಗತ. ಹೇಗಿದ್ದೀರಾ ಮಕ್ಕಳೇ? ನಾನು ಹೀಗೆ ಒಂದು ಕವಿಗೋಷ್ಠಿಯಲ್ಲಿ ಹೀಗೆ ಒಂದು ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ, ಪುಸ್ತಕ ವಿತರಣೆ ಮತ್ತು ಆಟಿಕೆ ವಿತರಣೆ ಆಗ್ತಿರುವಾಗ ನವೀನ್ ಪಿರೇರ್ ಹತ್ರ ಕೇಳಿದೆ, ಒಂದು 2 ನಿಮಿಷ ಮಿಮಿಕ್ರಿ ಮಾಡ್ತೇನೆ ಅಂತ. ಹಾಗೆ ಅವಕಾಶ ಕೊಟ್ಟು ಈಗ ಅವರು ಎಲ್ಲ ಕಡೆ ನನ್ನನ್ನು ಕರೀತಾ ಇದ್ದಾರೆ. ಹಾಗೆ ಈಗ ಕನ್ನಡದ ಒಂದು ಹಾಡಿನೊಂದಿಗೆ ನಾನು ಮಿಮಿಕ್ರಿ ಮಾಡ್ತೇನೆ. ನಾನು ಅಷ್ಟೇನು ದೊಡ್ಡ ಮಿಮಿಕ್ರಿ ಪಟ್ಟು ಅಲ್ಲ, ಆದರೆ ನನಗೆ ನವೀನ್ ಪಿರೇರ್ ಇನ್ನಷ್ಟು ಅವಕಾಶ ಕೊಡೋದರಿಂದ ನನಗೆ ಹೊಸ ಹೊಸ ವಾಯ್ಸ್ ಮಾಡಲಿಕ್ಕೆ ನಾನು ಕಲಿತಾ ಇದ್ದೇನೆ. ಆಗ ಒಬ್ಬ ಹುಡುಗ ಭಾಳ ಚೆನ್ನಾಗಿ ಮಿಮಿಕ್ರಿ ಮಾಡಿದರು. ಆದ್ದರಿಂದ ನನ್ನ ಒಂದು ಅರ್ಧ ಕೆಲಸ ಮುಗಿಸಿದ್ದಾನೆ. ನನ್ನ ವಾಯ್ಸ್ ಮಿಮಿಕ್ರಿ ಕೆಲವು ಮಾಡಲಿಕ್ಕಿತ್ತು, ಅದನ್ನು ಮಾಡಿದ್ದೇನೆ, ಚೆನ್ನಾಗಿ ಮಾಡಿದ್ದೇನೆ. ಅದನ್ನು ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ. ಈಗ ರಾಜ್ಕುಮಾರ್ ವಾಯ್ಸಲ್ಲಿ ಒಂದು ಹಾಡು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ
ಸುದೆಯೋ ಕನ್ನಡ ಸವಿ ನುಡಿಯೋ ವಾಲಿಯ ವೀಣೆಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಆಹಾ 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 ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿ ಸರಿ ಗಾಮ ಪದ ಸರಿದ ಸಾ ಕವಿ ನುಡಿ ತನ್ನನೇ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಅಕ್ಕರೆಯಂತೆ ಪ್ರೀತಿಯ ಮಾತು ಸಕ್ಕರೆಯಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಒಂದು ವೇಳೆ ರಾಜ್ಕುಮಾರ್ ಇಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಅವಾಗ ಯಾವ ರೀತಿ ಮಾತಾಡ್ತಾರೆ? ಆಹಾ ಹಾ 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 ಏನು ಸಂತೋಷ, ಏನು ಸಂತೋಷ. ಏನು ಮಕ್ಕಳೇ, ನಿಮಗೆ ಇವತ್ತು ಏನು ಕೊಡ್ತಾರೆ? ಆಟಿಕೆ ಮತ್ತು ಶೂ ಅಲ್ವಾ? ಶೂ ಸಾಕ್ಷಿ ಎಲ್ಲ ಕೊಡ್ತಾರೆ ಅಲ್ವಾ? ವಾ ತುಂಬ ಖುಷಿಯಾಗಿದೆ ಅಲ್ವಾ ನಿಮಗೆ? ಹೌದಲ್ವಾ? ಹೌದು. ಇದನ್ನೆಲ್ಲ ಯಾರು ಇಲ್ಲಿ ನಿಮಗೆ ಕೊಡ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ ಗೊತ್ತಾ? ಯಾರು ಹೇಳಿ? ನವೀನ್ ಪಿರೇರ ಮತ್ತು ಅವರ ತಂಡದವರು. ಅವರಿಗೊಂದು ಚಪ್ಪಾಳೆ ಕೊಡೋಲ್ವಾ? ವಾ ವಾ ವಾ, ತುಂಬ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಈಗ ರಾಜ್ಕುಮಾರ್ ವಾಯ್ಸ್ ಆಯಿತು. ಇನ್ನು ಧೀರೇಂದ್ರ ಗೋಪಾಲ್ ಅವರು ಮಾತಾಡಿದ್ರೆ. ನಮಸ್ಕಾರ ಕಣನ್ನು, ನಮಸ್ಕಾರ ಶಿವರಿ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು. ಬರ್ತೀನಿ ಕಣನ್ನ, ಬರ್ತೀನಿ ದೇವರು. ಶಿವಣಿ ಶಂಭುಳಿಂಗ. ಈಗ ನಮ್ಮ ಇವರು ಎನ್ ಎಸ್ ರಾವ್ ಅವರು ಓಲ್ಡ್ ವಾಯ್ಸ್ ಅದು ಹೇಗೆ? ಅಯ್ಯಪ್ಪ ಕಿಲಕಿಲ ಆರ್ಲಿಕ್ಸ್ ಅಂತ ಕೇಳಿದ್ರಪ್ಪ, ಕುಡ್ದೆ ಮೇಲೆ ಕುಡ್ದೆ ಅಂತ ಹೇಳ್ಬೋದು. ಕಿಲಕಿಲ ಬರ್ತೀನಿ ಕಣನ. ಥ್ಯಾಂಕ್ ಯು. ಹಾಗೆ ಅಂಬರೀಷ್ ಅವರು ಏನು ಮಾಡ್ತದೆ, ಸ್ವಲ್ಪ ಸ್ವಲ್ಪ ವಾಯ್ಸ್ ಮಾಡ್ತೀನಿ, ಉದ್ದಕ್ಕೆ ಇಲ್ಲ ಹೇಳೋದಿಲ್ಲ. ಅಂಬರೀಷ್ ಅವರು ನೋಡಿ, ಕರ್ನಾಟಕದಲ್ಲಿ ನೀವು ಕನ್ನಡ ಮಾತಾಡಬೇಕು, ಗೊತ್ತಾಯ್ತಾ? ಹಾಗೆ ಟೆನ್ನಿಸ್ ಕೃಷ್ಣ ಅವರು. ಅಯ್ಯ ದಡ್ಡ 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 ಬುಡ್ಡಿನೇ ಇಲ್ಲ ನಿಮಗೆ. ನಾನು ಕಣ ಟೆನ್ನಿಸ್ ಕೃಷ್ಣ. ಹುಚ್ಚ ವೆಂಕಟ್ ಅವರು ಯಾವ ರೀತಿ ಮಾತಾಡ್ತಾರೆ? ನನ್ನ ಮಗನ್, ನಾನು ಹುಚ್ಚ ವೆಂಕಟ ಅಲ್ವಾ? ಉಪೇಂದ್ರ ಅವರು ಮಾತಾಡ್ತಾರೆ ಹೇಗೆ? ಕಾಂತ ನನಗೆ ಆ್ಯಪಲ್ ಕೊಡು ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಪ್ರಭಾಕರ್ ಅವರು ಯಾವ ರೀತಿ ಮಾತಾಡ್ತಾರೆ? ನಾನು ಟೈಗರ್, ಐ ಮೀನ್ ಟೈಗರ್ ಪ್ರಭಾಕರ್. ವಜ್ರಮಣಿಯವರ ವಾಯ್ಸ್ ಬಹಳ ಒಂದು ಕಂಠ, ಸಿರಿಕಂಠದ ವಾಯ್ಸ್ ಇದು. ಹೊತ್ತಳಿಗೆ ಹೊಡಿಯ ನಾನು, ನನ್ನ ಮಗನೇ ಫೇಲ್ ಮಾಡ್ತೀಯ ಪ್ರಿನ್ಸಿಪಾಲ? ಹಾಗೆ ಇದೊಂದು ವಾಯ್ಸ್ ನೀವು ಕೇಳಿರ್ಬೋದು ಟಿ ವಿಯಲ್ಲೆಲ್ಲ. ಆ ಹಳ್ಳಿಯಲ್ಲಿ ಆ ರಾತ್ರಿಯಲ್ಲಿ ನಡೆದದ್ದಾದರೂ ಏನು, ಆ ಮನೆಯಲ್ಲಿ ನಡೀತಿರುವ ಘಟನೆಗಳಾದರೂ ಏನು, ಇವೆಲ್ಲ ನೋಡಿದಾಗ ನಿಮಗೆ ಕಾಡುವ ಪ್ರಶ್ನೆ ಎಂದರೆ ಹೀಗೂ ಉಂಟೆ. ಓಕೆ, ಇನ್ನು ಕೆಲವು ಮಿಮಿಕ್ರಿ ಮಾಡ್ತೇನೆ, ಇನ್ನು ಟೈಮ್ ಇಲ್ಲ. ಈಗ ವಾಯ್ಸ್ ಮಿಮಿಕ್ರಿ ಮಾಡ್ತೇನೆ, ಇನ್ನು ಟೈಮ್ ಇಲ್ಲ ನೋಡಿ, ತುಂಬ ಮಿಮಿಕ್ರಿ ಇದೆ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀರಾ ನೀವು?
ರೈಲಿನ ವಾಯ್ಸ್ ತೆಗಿತೇನೆ. ಯಾತ್ರಿಗನ್ ಕೃಪಯ ಧ್ಯಾನ್ ದೇ, पोएटिका गाड़ी एक्सप्रेस क्रमांक 240858 प्लेटफॉर्म 2 पर आ रही है. टेंटेडिंग. योर अटेंशन प्लीज. ट्रेन नंबर 22148 will arrive shortly. प्लेटफॉर्म नंबर 2. ಹಾಗೆ ಪ್ರಯಾಣಿಕರ ಗಮನಕ್ಕೆ ಗಾಡಿ ಸಂಖ್ಯೆ 4567 ಇನ್ನು ಕೆಲವೇ ಕ್ಷಣದಲ್ಲಿ ಪ್ಲಾಟ್ಫಾರ್ಮ್ 2ಕ್ಕೆ ಬರಲಿದೆ. ಹಾಗೆ ಇನ್ನು ವಾಯ್ಸ್ ಮಿಮಿಕ್ರಿ ಮಾಡ್ತೇನೆ. ಹಾಗೆ ಈಗಾಗಲೇ ಬೈಕ್ ಓಡುವ ಸೌಂಡ್ ಮಾಡಿದ್ದಾರೆ ಅವರು. ಈಗ ಆ ರೈಲ್ವೆ ಸ್ಟೇಷನ್ನಲ್ಲಿ ಚಾಯ ಮಾರುವವರು ಇರ್ತಾರೆ ರೈಲು ಬಂದಾಗ. ಅದು ಈಗ ರೈಲು ಬರಬೇಕಲ್ಲ, ರೈಲು ಯಾವ ರೀತಿ ಬರ್ತದೆ. ಅದರ ನಂತರ ರೈಲು ಬಂದ ನಂತರ ಯಾರು ಎಲ್ಲಿ ಬರ್ತಾರೆ, ಚಾಯ್ ಮಾಡ್ಕೊಂಡು ಬರ್ತಾರೆ. ಚಾಯ್ 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 ಕಬಿ 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 ಅಮಳ ವಡ ವಡ ಮಧುರ ವಡ ಮಧುರ ವಡ ವಾಟರ್ ವಾಟರ್ ವಾಟರ್. ಹಾಗಾಗಲೇ ಕೆಲವು ವಾಯ್ಸ್ ಮಾಡಿದ್ದಾರೆ, ಆದ್ದರಿಂದ ನಾನು ಜಾಸ್ತಿ ವಾಯ್ಸ್ ಮಾಡೋದಿಲ್ಲ. 2-3 ವಾಯ್ಸ್ ಮಾಡ್ತೇನೆ. ವಿಮಾನ ಹಾರುವ ಯಾವ ರೀತಿ ಸೌಂಡ್ ಬರುತ್ತೆ ನೋಡಿ. ಹಾಗೆ ಚಿಲಿಪಿಲಿ ಹಕ್ಕಿಗಳ ಸೌಂಡ್ ಹೇಗೆ ಇರ್ತಿದೆ ನೋಡಿ. ಹುಲಿಯ ಗರ್ಜನೆ ಹೇಗಿರುತ್ತೆ. ಸಮಯ ಆಯಿತು. ಎಲ್ಲರಿಗೆ ಧನ್ಯವಾದಗಳು. ಮಕ್ಕಳೇ ಮೌನ, ಎಲ್ಲರೂ ಕೂಡ ಓಕೆ. ಒಮ್ಮೆ ಮೌನವಾಗಿರಿ ನೋಡುವ. ಕಣ್ಣಿಗೆ ತಂಪು ಮನಸ್ಸಿಗೆ ಹಿಂಪು ಎಂಬಂತೆ ತಾಣಗಳ ಮೂಲಕ ನಮ್ಮೆಲ್ಲರಿಗೂ ಕೂಡ ನಮ್ಮ ಮನಸ್ಸಿಗೆ ಸಂತೋಷ ನೀಡಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದಂಥ ಸಿಸ್ಟರ್ ವಿನಿತರವರು ಅತಿಥಿ ಗಣ್ಯರನ್ನು ಹಾಗೂ ಸಂಚಾಲಕಿಯವರನ್ನು ವೇದಿಕೆ ಮೇಲೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅತಿಥಿ ದೇವೋಭವ ಎಂಬ ಮಾತಿನಂತೆ ಬಂದ ಅತಿಥಿಗಳನ್ನು ಮಾತಿನ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ಮುಖ್ಯ ಶಿಕ್ಷಕಿ ಸಿಸ್ಟರ್ ವಿನಿತರವರು. ಮಕ್ಕಳ ಮುಖದಲ್ಲಿ ನಗು ಕಾಣುವುದು ಸ್ವರ್ಗ ಕಂಡಂತೆ. ಮಕ್ಕಳು ದೇವರ ತೋಟದ ಹೂಗಳು. ಹೌದಾ ಮಕ್ಕಳೇ? ವೆರಿ ಗುಡ್. ಹಾಗಾದ್ರೆ ಸೈಲೆಂಟ್ ಆಗಿರ್ತೀರಾ? ಜಾಣ ಮಕ್ಕಳು. ಪೊಯೆಟಿಕ್ ಸದರಪಡಿಸುವ ಪೊಯೆಟಿಕ್ ಕವಿಗೋಷ್ಠಿ 46 ಮತ್ತು ಶಾಲಾ ಮಕ್ಕಳಿಗೆ ಉಚಿತ ಶೂ ಸಾಕ್ಸ್ ಮತ್ತು ಆಟಿಕೆಗಳ ವಿತರಣೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮಿ ಶಾಲಾ ಸಂಚಾಲಕರು, ಬೆತ್ತನಿ ಕಾನ್ವೆಂಟಿನ ಮುಖ್ಯಸ್ಥೆಯಾಗಿರುವ, ಸರಳ ವ್ಯಕ್ತಿತ್ವದ ನೇರ ನಡೆನುಡಿಯ ಪ್ರೀತಿ ಪ್ರೇಮದ ಪ್ರತಿರೂಪವಾಗಿ ಸದಾ ಲವಲವಿಕೆಯಾಗಿ ಕ್ರಿಯಾಶೀಲರಾಗಿರುವ ಹಾಗೂ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಶಾಲೆಯ ಏಳಿಗೆಗಾಗಿ ನಿರಂತರ ಶ್ರಮಿಸುತ್ತಿರುವ ವಂದನೀಯ ಭಗಿನಿ ಶುಭಾ BS ಇವರಿಗೆ ನೆರೆದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಹಿರಿಯ ಶಿಕ್ಷಕಿ ಡಾರತಿ ಟೀಚರ್ ಗುಲಾಬಿ ಹೂ ಕೊಟ್ಟು ಗೌರವಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರುವ ಶ್ರೀ ಅನಿಲ್ ಲೋಬೋ ಪೆರ್ಮಾಯ್, ಚೇರ್ಮನ್ MCC ಬ್ಯಾಂಕ್ ಮ್ಯಾಂಗಲೂರ್, ಇವರ ಉಪಸ್ಥಿತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಗೌರವವನ್ನು ಮತ್ತು ಶೋಭೆಯನ್ನು ತಂದುಕೊಟ್ಟಿದೆ. ಸರ್, ನಿಮಗೆ ಇಲ್ಲಿ ನೆರೆದ ಎಲ್ಲರ ಪದವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹಿರಿಯ ಶಿಕ್ಷಕಿ ವೀಣಾ ಟೀಚರ್ ಗುಲಾಬಿ ಹೂ ಕೊಟ್ಟು ಗೌರವಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಾನ್ವಿತ ಕವಿಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಗೀತಾ ಸುರತ್ಕಲ್, ನಿಮ್ಮ ಮಾರ್ಗದರ್ಶನ ಮತ್ತು ಜ್ಞಾನ ಇಂದಿನ ಕವಿಗೋಷ್ಠಿಯು ಉತ್ತಮವಾಗಿ ನೆರವೇರಲು ಸಾಧ್ಯವಾಯಿತು. ಮೇಡಮ್, ಇಲ್ಲಿ ಉಪಸ್ಥಿತರಿರುವ ಎಲ್ಲರ ಪರವಾಗಿ ನಿಮಗೆ ಮನದಾಳದ ಸ್ವಾಗತವನ್ನು ಕೋರುತ್ತೇನೆ. ವೆಲ್ಕಮ್ ಮೇಡಮ್. ಇವರಿಗೆ ಮೇಬಲ್ ಟೀಚರ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನವೀನ್ ಪಿರೇರ ಸುರತ್ಕಲ್ ಅಡ್ಮಿನ್, ಇವರು ಕಾಯಕವೇ ಕೈಲಾಸ ಎಂಬ ಮಂತ್ರವನ್ನು ಜಪಿಸುತ್ತಾ ಸದಾ ಕಾರ್ಯಚತುರತೆಯಲ್ಲಿ ತೊಡಗಿರುವವರು. ಇವರ ಕವಿತೆಗಳು ನಮ್ಮ ಮನಸ್ಸನ್ನು ಸ್ಪರ್ಶಿಸಿವೆ, ಜೀವನದ ಅರ್ಥವನ್ನು ತಿಳಿಸಿವೆ ಹಾಗೂ ನಮಗೆ ಸ್ಫೂರ್ತಿಯನ್ನು ನೀಡಿವೆ. ಸರ್, ನಿಮಗೆ ಇಲ್ಲಿ ಉಪಸ್ಥಿತರಿರುವ ಎಲ್ಲರ ಪರವಾಗಿ ಗೌರವ ಭಾವದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಲವಿಟಾ ಟೀಚರ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳೆಲ್ಲ ಚಪ್ಪಾಳೆ ಕೊಡಿ. ಇಂದಿನ ಮಕ್ಕಳು ಮೌನವಾಗಿರ್ತೀರಾ? ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರುವ ಭಗಿನಿ ಅನಿತಾ ಮಾರ್ಟಿಸ್, ಇವರು 25 ವರ್ಷಗಳ ಕಾಲ ಆಫ್ರಿಕಾದ ಮೌರಿತಾನ್ಯದಲ್ಲಿ ಪ್ರೀತಿ ವಿಶ್ವಾಸದಿಂದ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಕಾರಿತಾಸ್ ಡೈರೆಕ್ಟರ್ ಆಗಿ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿದ್ದಾರೆ. ಅಲ್ಲದೆ ಇವರು ನನ್ನ ಬ್ಯಾಚ್ ಸಿಸ್ಟರ್ ಹೇಳಲಿಕ್ಕೂ ನಮಗೆ ಹೆಮ್ಮೆ ಆಗ್ತಿದೆ. ಸಿಸ್ಟರ್, ನಿಮ್ಮ ಉಪಸ್ಥಿತಿ ನಮಗೆಲ್ಲರಿಗೆ ಸಂತೋಷವನ್ನು ತಂದಿದೆ. ತಮಗಿದು ಆದರದ ಸ್ವಾಗತ, ಸುಸ್ವಾಗತ. ಇವರಿಗೆ ಪ್ರಫುಲ್ಲ ಟೀಚರ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳೆಲ್ಲ ಚಪ್ಪಾಳೆ ಕೊಡಿ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಪಡುವ ಮನಸ್ಸಿಗಿಂತ ದುಃಖ ಮರೆಯಿಸುವ ಮನಸ್ಸು ಮುಖ್ಯ. ಇಂದಿನ 46ನೇ ಪೊಯೆಟಿಕ್ ಕವಿಗೋಷ್ಠಿಯಲ್ಲಿ ಕವಿತಾ ವಾಚನ ಹಾಗೂ ಮಿಮಿಕ್ರಿಯನ್ನು ಮಾಡಿ ನಮ್ಮ ಹೃದಯವನ್ನು ತಟ್ಟಿದ ಎಲ್ಲ ಗಣ್ಯರಿಗೆ ನಮ್ಮ ಶಾಲಾ ಪರವಾಗಿ ಕೃತಜ್ಞತಾಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರೆಲ್ಲರಿಗೆ ನಮ್ಮ ಶಾಲಾ ಸಂಚಾಲಕರು ಹೂ ಕೊಟ್ಟು ಗೌರವಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯಮಾಡಿ ಮಕ್ಕಳು ಚಪ್ಪಾಳೆ ಕೊಡಿ. ದಯಮಾಡಿ ಎಲ್ಲ ಮಕ್ಕಳು ಚಪ್ಪಾಳೆ ಕೊಡಿ, ಗಟ್ಟಿ ಕೊಡಿ. ಇಂದಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿರುವ ನಮ್ಮ ಶಾಲಾ ರಕ್ಷಕ